ಗಾಯ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಿಮ್ಮ ಪ್ರೀತಿಯ ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ವಿಶೇಷ ಉಂಟು ಅಂತ ಹೇಳಿ ಕೊನೆಯ ತನಕ ನೋಡಿ, ಮಿಸ್ ಮಾಡಬೇಡಿ. ಸೊ ಲೆಟ್ ಅಸ್ ಸ್ಟಾರ್ಟ್. ನನ್ನ ರುಟೀನ್ ಸ್ವಲ್ಪ ಚೇಂಜ್ ಮಾಡಿದ್ದೇನೆ. ಸೊ ನಾನು ನಿಮಗೆ ತೋರಿಸ್ತೇನೆ ಒನ್ ಬೈ ಒನ್, ನಿಮಗೆ ಅರ್ಥ ಆಗ್ತಾ ಹೋಗ್ತದೆ. ನೋಡಿ ಆಯಿತಾ, ವಾಚ್ ಮಾಡ್ತಾ ಇರಿ ಡೈಲಿ ನನ್ನ ರೂಟೀನಲ್ಲಿ ಏನೆಲ್ಲ ಚೇಂಜಸ್ ತರ್ತಾ ಇದ್ದೇನೆ, ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಲೈಫ್ ಸ್ಟೈಲಲ್ಲಿ ಕೂಡ ನಾನು ಸ್ವಲ್ಪ ಸಣ್ಣ ಪುಟ್ಟ ಪರಿವರ್ತನೆ ತಂದುಕೊಂಡು ನಿಮಗೆ ತೋರಿಸುವ ಉದ್ದೇಶ. ಈ ವ್ಲಾಗಿಂಗ್ ಮಾಡೋದ್ರಿಂದ ನನ್ನ ಲೈಫ್ ಸ್ಟೈಲಲ್ಲಿ ಏನು ಚೇಂಜಸ್ ಬೇಕು ಅಂತ ನನಗೆ ಸಹ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಚಟುವಟಿಕೆಗಳು ಹೇಗಿರ್ತದೆ, ನಿಂತ ನೀರಿನ ಹಾಗಿರ್ತದ, ನಾವು ಆ್ಯಕ್ಟಿವ್ ಆಗಿರ್ತವ, ಎಷ್ಟು ಟೈಮನ್ನು ಸ್ಪಾಯ್ಲ್ ಮಾಡ್ತೇವೆ, ಎಷ್ಟು ಟೈಮನ್ನು ನಾವು ಬೆಸ್ಟ್ ಯೂಸ್ ಮಾಡ್ತಾ ಇದ್ದೇವೆ ಅಂತೆಲ್ಲ ಗೊತ್ತಾಗ್ತದೆ. ಸೊ ನೀವು ಕೂಡ ನೋಡಿ, ಫಾಲೋ ಮಾಡಿ, ನಿಮ್ಮ ಲೈಫ್ ಸ್ಟೈಲನ್ನು ತಿದ್ದಿಕೊಂಡು ಆರೋಗ್ಯವಂತರಾಗಿ ಭಾಗ್ಯವಂತರಾಗಿರಿ ಅಂತವೇ ನನ್ನ ಆಶಯ. ಓ ಬಂಗಾರು ಬರಣಿ ಲಕ್ ಬರದಮ್ಮ, ಈ ತಂಬಿ ನಾನು ಮುಟ್ಟೊಂದು ಕೋಪೆ ಲಕ್ ಎಂಚಾಳಾರು ಕೋಡತ ಎಂಚಾತು ಬೈಯತ ವಾಕಿಂಗ್, ಗ್ರೇಜಿಂಗ್, ಫನಿ ಗ್ರೇಜಿಂಗ್, ಪ್ಲೇಫುಲ್ ಗ್ರೇಜಿಂಗ್. ಅರ್ಜುನನು ನೆಂಚಿನೋದು ಅಕ್ಕೇರ್ನೆ ನಾಳೆಗೆ ಉದಾಸೀನ. ಬಾರಿ ಗುದ್ದು ಅಂತಿಲ್ಲ ಕೋಡೆ ರಾತ್ರಿ ಸಾರಿ ಬೇರ್ ಬರ್ತೇನೆ ಅಂದು ಬರ್ತದೆ ಮೇರ ಬುಡ್ನವಳು. ಇವತ್ತು ನಮಗೆ ನೀರು ದೋಸೆ ಕುರ್ಮಾ ನೋಡಿ. ನೀರು ದೋಸೆ ಮಾಡೋ ವಿಡಿಯೋ ಯಾಕೆಲ್ಲ ದಿನಾಲು ಸೂಪರ್ ಕಾಂಬಿನೇಷನ್. 10:15 ನೋಡಿ, 10:15 ಸ್ವಲ್ಪ ಬೇಗ ಆಯಿತು. ಆದರೆ ಸಹ ಈ ಭಟ್ರು ಇಂದು ಸಹ ರೆಡಿ ಆಗಲಿಲ್ಲ, ಹೇಳಿದ್ದು ಮಾತ್ರ ಬಾಯಲ್ಲಿ ಬೇಗ ಆಗಬೇಕು ಬೇಗ ಆಗಬೇಕು ಅಂತ. ನಂದು ಯಾವಾಗಲೇ ರೆಡಿ ಆಗಿದೆ. ನಮ್ಮ ಬಂಟಿದ್ದು ಫುಡ್ ರೆಡಿ ಆಗ್ತಾ ಉಂಟು. ಇಲ್ಲಿ ನೋಡಿ ನೀರು ದೋಸೆ ರೆಡಿ ಆಗ್ತಾ ಉಂಟು. ನಾನು 3:30 ಗಂಟೆಗೆ ಎದ್ದಿದ್ದೇನೆ ಬೆಳಿಗ್ಗೆ, ಅಲಾರಾಮ್ ಇಟ್ಟು. ಆದರೆ ಎಲ್ಲ ಸಹ ತುಂಬ ಸಕ್ಸಸ್ಫುಲ್ ಜನಗಳೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುದಂತೆ, ಹಾಗೆ ಅಂತ ಹೀಗೆ ಅಂತೆಲ್ಲ ಎಲ್ಲ ಹೇಳ್ತಾರಲ್ಲ, ಯೂಟ್ಯೂಬಲ್ಲಿ ಎಲ್ಲ ಬಂತು. ಹಾಗೆ ನನಗೆ ಸಹ ಒಂದು ನೋಡುವ ಅಂತಾಯಿತು. ಹಾಗೆ ನಾನು 3:30ಗೆ ಎದ್ದು ಇಷ್ಟು ಹೊತ್ತಾದರೆ ಸಹ ನೋಡಿ ನನ್ನ ದೋಸೆ ತಿನ್ನೋ ಟೈಮ್ ಮಾಮೂಲಾಯಿತು. ಅದರಲ್ಲಿ ಎಂಥ ಡಿಫ್ರೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಎದ್ದ ನಂತರ ಅದೇ ಒಂದು ಇದು ಪ್ರಾಣಾಯಾಮ ಮಾಡಿದೆ, ಧ್ಯಾನ ಮಾಡಿದೆ, ಆಮೇಲೆ ಯೋಗ ಮಾಡಿದೆ, ಆಮೇಲೆ ಸ್ನಾನ ಮಾಡಿ ಬಂದು ದೇವರಿಗೆ ದೀಪ ಹಚ್ಚಿ ಅಲ್ಲಿ ಇದು ಎಂತ ಹೇಳೋದಕ್ಕೆ ಅಗ್ನಿ ಕಾರ್ಯ ಮಾಡಿದೆ. ಅಗ್ನಿ ಕಾರ್ಯ ಮಾಡಿ ಆದಮೇಲೆ ಸಹಸ್ರನಾಮ ಓದಿದೆ. ಅಷ್ಟಾಗೋ ಗಂಟೆ 6 ಆಗಿ ಆಯಿತು. ಮತ್ತೆಂತ ಮಾಡೋದು. ಅದೇ ಇದರಲ್ಲಿ ನಾನು ವಾಕಿಂಗ್ ಸಹ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ವಾಕಿಂಗ್ ಆಗಲಿಲ್ಲ ನನಗೆ. ಅಷ್ಟು ಬೇಗದ್ದು ಸಹ ವಾಕಿಂಗ್ ನನಗೆ ಮಾಡಲಿಕ್ಕೆ ಆಗಲೇ ಇಲ್ಲ. ಹಾಲು ಕರೆದು ಬಂದು ಮತ್ತೆ ಹೊಸ್ತಿಲಿಗೆ ಬರೆದು ತುಳಸಿಗೆ ನೀರೆಲ್ಲ ಹಾಕಿ ಎಲ್ಲ ಆಗುವಾಗ ನಮ್ಮ ಹಸುಗಳನ್ನು ಬಿಡಲಿಕ್ಕೆ ಆಯಿತು. ಎಲ್ಲರನ್ನು ಸಹ ಬಿಡಲಿಲ್ಲ, ನಾನು ವಿದ್ಯೆಯನ್ನು ಮಾತ್ರ ಬಿಟ್ಟದ್ದು. ಅವಳು ಬಂದು ಕೂಗ್ಲಿಕ್ಕೆ ಶುರು ಮಾಡಿದ್ಲು ಆಯಿತಾ, ಎಲ್ಲರನ್ನು ಸಹ ಬಿಡಿ ಎಲ್ಲರನ್ನು ಸಹ ಬಿಡಿ. ಅಂದರೆ ಒಬ್ಬಳೇ ಹೋಗಿ ಪುನಃ ಹಿಂದೆ ಬಂದು ಪುನಃ ನನ್ನ ಹತ್ರ ಹೇಳೋದು ಬಂದವಳು. ಮತ್ತೆ ಅವಳನ್ನು ಬಾಳೆಹಣ್ಣೆಲ್ಲ ಕೊಟ್ಟು ಕಳಿಸಿದೆ. ಅದರ ನಂತರ ಇಡೀ ಮನೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆಗುವಾಗ ಅಷ್ಟು ಹೊತ್ತಾಯಿತು. ಮಾಮೂಲು ಹೊತ್ತಿಗೆ ಬಂತದ್ದು ಮತ್ತೆ. ಮಧ್ಯಾಹ್ನ ನನಗೆ ಎಂತ ಬೇಳೆದು ತೋವೆ ಮತ್ತೊಂದು ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಮಸಾಲ ಅಂತ ಎಂತ ಸಹ ಹೇಳ್ಬೋದು. ಬಟ್ ಅದು ಬೆಂಡೆಕಾಯಿ ತುಂಬ ಇತ್ತು, ಅದು ಎಷ್ಟು ಸ್ವಲ್ಪ ಆಯ್ತು ಗೊತ್ತುಂಟಾ, ಒಬ್ಬರಿಗೆ ಸಾಕಾಗ್ಬೋದಾ ಏನೋ. ಬಟ್ ತೊಂದರೆ ಇಲ್ಲ, 3 ಜನ ಪಾಲ್ ಮಾಡಿ ತಿಂತೇವೆ ನಾವು ಮಧ್ಯಾಹ್ನಕ್ಕೆ. ತೋರಿಸ್ತೇನೆ ಹೇಗಾಗಿದೆ ನೋಡಿ. ವರ್ಧನ್, ಏ ವರ್ಧನ್, बाबू जाने हैं ताची तो ना हूँ वर्धन
ಓ ವೃದ್ಧಿ ಅಕ್ಕ, ವಾಜಕ್ಕ ಬಾಂಟಿ ಟು ಕಿಟ್ಟು ಪುಟ್ಟು ಶೀಲ ಕಿಟ್ಟು ಎನ್ನ ಶೇಲ ಕಿಟ್ಟು ಸರಿಪ ನೀನು ಪಾಡ್ನ ಕೊತ್ತಂಬರಿ ಸೊಪ್ಪು ಪಾಡ್ನ. ಈಗಲೇ ಎಂಚೈದೆ ಬೆಂಡಿ ಮಸಾಲ ಪಕ್ಕಡೆ ಸತ್ಯ ಒಳ್ಳೆ ನಿಂಗ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಡ್ರೈ ಡ್ರೈ ಆಗ್ತದೆ. ನೋಡಿ ಇವರೆಲ್ಲ ಊಟ ಮಾಡಿ ಚಂದ ನೋಡಿ, ಅವರಿಗೆ ಹಾಗೆ ಪಲ್ಯ ಎಲ್ಲ ತಿಂದು ಅಭ್ಯಾಸವೇ ಇಲ್ಲ. ಫ್ರೆಂಡ್ಸ್, ಇವತ್ತು ಇಷ್ಟೇ ವಿಡಿಯೋ ಮಾಡಲಿಕ್ಕೆ ನನಗೆ ಆದದ್ದು. ಏನೋ ಸಂಜೆ ನನಗೆ ಬೇರೆ ಕೆಲಸ ಇತ್ತು, ಹಾಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸಾರಿ ಫಾರ್ ದಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.